ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಪ್ರತಿ ವರ್ಷ ಪೋಸ್ಟ್ ಮೆಟ್ರಿಕ್ ಮತ್ತು ಪ್ರಿ ಮೆಟ್ರಿಕ್ ಅರಿವು ಸಾಲ ಯೋಜನೆಯಡಿಯಲ್ಲಿ ನೀಡಲಾಗುವ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ಸಮರ್ಪಕವಾಗಿ ಜಮೆಯಾಗುತ್ತಾ ಇಲ್ಲ ಎಂದು ಆರೋಪಿಸಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರು ಪಾಂಡೇಶ್ವರದಲ್ಲಿರುವ ಅಲ್ಪಸಂಖ್ಯಾತ ಇಲಾಖಾ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ವಿದ್ಯಾರ್ಥಿಗಳ ಕೈಗೆ ಸರಿಯಾಗಿ ಸ್ಕಾಲರ್ಶಿಪ್ ಸಿಗುತ್ತಿಲ್ಲ. 50% ಅರ್ಜಿಗಳಲ್ಲಿ ಇನ್ನೂ ಕೂಡ ಹಣ ವರ್ಗಾವಣೆಯಾಗಿಲ್ಲ. ಪ್ರತಿ ವರ್ಷ ಇದು ಪುನರಾವರ್ತನೆಯಾಗ್ತಾ ಇದೆ. ಕಚೇರಿಗೆ ಹೋಗಿ ವಿಚಾರಿಸಿದ್ರೆ ಬೇಜವಾಬ್ದಾರಿಯತ್ತ ಉತ್ತರ ಹೇಳುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಕೋವಿಡ್ನಿಂದಾಗಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಸಮಸ್ಯೆಯಲ್ಲಿದ್ದಾರೆ. ಶಾಲಾ ಕಾಲೇಜುಗಳು ಆನ್ಲೈನ್ ತರಗತಿಯ ನೆಪದಲ್ಲಿ ಶುಲ್ಕ ಕೇಳುತ್ತವೆ. ಆದರೆ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಕಾಯುತ್ತಿದ್ದು ಅದು ಮಂಜೂರಾಗುತ್ತಿಲ್ಲ ಎಂದು ಅವರು ಆರೋಪಿಸಿದರು. ಸ್ಕಾಲರ್ಶಿಪ್ ವಿತರಣೆಯ ಸಂದರ್ಭದಲ್ಲಿ ಪ್ರತಿ ಬಾರಿ ತಾಂತ್ರಿಕ ತೊಂದರೆಗಳು ಬರುವುದರಿಂದ ಪ್ರಕ್ರಿಯೆಯನ್ನು ಸರಳೀಕರಿಸಬೇಕು. ಬಿಡುಗಡೆಗೊಳ್ಳಲು ಬಾಕಿ ಇರುವ ಸ್ಕಾಲರ್ಶಿಪ್ ಅನ್ನು ಬಿಡುಗಡೆಗೊಳಿಸಬೇಕು. ವಿಲೇವಾರಿಯಾಗದೆ ಉಳಿದಿರುವ ಅರ್ಜಿಗಳನ್ನು ಶೀಘ್ರವೇ ವಿಲೇವಾರಿಗೊಳಿಸಬೇಕು ಎಂದು ಹೇಳಿದರು. ಸತಾಯಿಸಿಕೊಂಡು ಸ್ಕಾಲರ್ಶಿಪ್ ನ ಹೊಸ ವರ್ಷ ಈ ವರ್ಷದ ಅರ್ಜಿ ಕೂಡ ಏನೋ ನಮ್ಮ ಆಂದೋಲನಕ್ಕೆ ಕರೆಗೊಟ್ಟವರು ಅದನ್ನು ಎಕ್ಸ್ಟೆಂಡ್ ಕೂಡ ಮಾಡಿದ ದೊಡ್ಡ ಸಕ್ಸಸ್ ನಮ್ಮ ಹೋರಾಟಕ್ಕೆ. ಸೊ ಈ ವರ್ಷದ ನಾವು ಮಾತಾಡ್ತಾ ಇಲ್ಲ. ಅಧಿಕಾರಿಗಳು ಕೂಡ ಇಲ್ಲಿ ಒಂದು ಗಮನ ಇಡಬೇಕು. ನಾವು ಈ ವರ್ಷದ ಸ್ಕಾಲರ್ಶಿಪ್ ಕೇಳ್ತಾ ಇಲ್ಲ, ಈ ವರ್ಷದ ಪ್ರೊಸೆಸ್ ಅಲ್ಲಿ ಇರುವಂತದ್ದಷ್ಟೇ ನಾವು ಕೇಳ್ತಾ ಇರೋದು. ಕಳೆದ ವರ್ಷದ ಸ್ಕಾಲರ್ಶಿಪ್, ಅದಕ್ಕಿಂತ ಮುಂಚಿನ ವರ್ಷದ ಸ್ಕಾಲರ್ಶಿಪ್. ಆನ್ಲೈನ್ ಅಲ್ಲಿ ಕ್ಲಾಸ್ ತರಬೇತಿ ಮಾಡಬೇಕು, ತರಗತಿ ಸ್ಟಾರ್ಟ್ ಮಾಡ್ಬೇಕಂತೇಳಿ ಗೋಳಾಡುವಂತ ಸರ್ಕಾರ ಆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅವರಿಂದ ಫೀಸ್ ಕಲೆಕ್ಟ್ ಮಾಡ್ತಾ ಇದೆ. ಒಂದೇ ಕಂತಿನಲ್ಲಿ 75,000 ಕೊಡಬೇಕು, ಒಂದೇ ಕಂತಿನಲ್ಲಿ ನಿಮ್ಮೆಲ್ಲ 25,000 ಫೀಸ್ ಅನ್ನು ಕೊಡ್ಬೇಕಂತ ಹೇಳ್ತಾ ಇದ್ದಾರೆ. ಆದ್ರೆ ಪೋಷಕರು, ನಿಮ್ಮ ಸರ್ಕಾರ ಹೇಳ್ತಾ ಇದೆಯಲ್ಲ ನಮ್ಮ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತ ಹೇಳಿ, ಮತ್ತೆ ಪೋಷಕರಲ್ಲಿ ನೀವು ತಂದು ಕೊಟ್ಟಿದ್ದೀರಾ ಇವರಿಗೆ?